ಉಳ್ಳಾಲದ ಸೋಮೇಶ್ವರದಲ್ಲಿರುವ ಕೆ ಪಾಂಡ್ಯರಾಜ್ ಬಳ್ಳಾಲ್ ನರ್ಸಿಂಗ್ ಇನ್ಸ್ಟಿಟ್ಯೂಟ್ನ ಪದವಿ ಪ್ರದಾನ ಮತ್ತು ವಾರ್ಷಿಕೋತ್ಸವ ಕಾರ್ಯಕ್ರಮವು ನಗರದ ಕುಂಟಿಕಾನದಲ್ಲಿರುವ ಬಿಎಂಎಸ್ ಹೋಟೆಲ್ನಲ್ಲಿ ವಿಜೃಂಭಣೆಯಿಂದ ಜರುಗಿತು. ಮಂಗಳೂರಿನ ಕುಂಟಿಕಾನದಲ್ಲಿರುವ ಬಿಎಂಎಸ್ ಹೋಟೆಲ್ನ ಸಭಾಂಗಣದಲ್ಲಿ 25ನೇ, 26ನೇ ಮತ್ತು 27ನೇ ಬ್ಯಾಚಿನ ಬಿಎಸ್ಸಿ ನರ್ಸಿಂಗ್ ವಿದ್ಯಾರ್ಥಿಗಳ ಗ್ರಾಜ್ಯುಯೇಷನ್ ಸೆರೆಮನಿ ಮತ್ತು ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಯೋಜಿಸಲಾಗಿತ್ತು. ಕಾರ್ಯಕ್ರಮವನ್ನು ಮಂಗಳೂರಿನ ಕಸ್ತೂರ್ಬಾ ಮೆಡಿಕಲ್ ಕಾಲೇಜಿನ ಮೆಡಿಸಿನ್ ವಿಭಾಗದ ಪ್ರೊಫೆಸರ್ ಡಾ. ಮುರಳೀಧರ್ ಯಡಿಯಾಳ್ ಬಿ ಅವರು ದೀಪ ಬೆಳಗಿಸಿ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಪದವಿ ಸ್ವೀಕಾರ ಮಾಡಿದ ವಿದ್ಯಾರ್ಥಿಗಳಿಗೆ ಅಭಿನಂದನೆ ಸಲ್ಲಿಸಿದ ಅವರು, ನೀವು ಯಾವುದೇ ಹುದ್ದೆಯಲ್ಲಿದ್ದರೂ ಓದುವುದನ್ನು ನಿಲ್ಲಿಸಬೇಡಿ, ಅದು ನಿರಂತರವಾಗಿ ನಡೆಯುತ್ತಿರಲಿ ಎಂದು ವಿದ್ಯಾರ್ಥಿಗಳಿಗೆ ಸಲಹೆಯನ್ನ ನೀಡಿದರು. I don't know whether you remember the speaker who spoke to you, but you will remember this day, and it's your day. It's the people who have graduated your day. Before I start my chief guest oration, let me have a big applause of claps for the people who have passed and graduated. That's your day. You will remember this day. I remember my day of my graduation. Even today, I have my photographs, and whenever I remember my MBBS days, MD days, I go to those, and every day is a younger day when you really see your graduation day. ಉಳ್ಳಾಲ ಪುರಸಭೆಯ ಆಯುಕ್ತರಾದ ರಾಯಪ್ಪ ಅವರು ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಮಾತನಾಡಿ, ನರ್ಸಿಂಗ್ ಶಿಕ್ಷಣವನ್ನು ಪಡೆದ ನಿಮ್ಮ ಸೇವೆ ಅಮೂಲ್ಯವಾದುದು, ಹಣಕ್ಕಿಂತ ಸೇವೆ ಅತಿ ಪ್ರಾಮುಖ್ಯವಾದುದು ಎಂದು ನೀವು ತಿಳಿದುಕೊಳ್ಳಬೇಕು ಎಂದು ಹೇಳಿದರು. ಸ್ಟೂಡೆಂಟ್ ಆಗಿ ವಿದ್ಯಾರ್ಥಿ ನಂತರ ಹೆಚ್ಚಿನ ಜವಾಬ್ದಾರಿ ಇದೆ ನಮ್ಮ ವಿದ್ಯಾರ್ಥಿಗಳಿಗೆ. ಇವತ್ತು ಯಾರು ಗ್ರಾಜ್ಯುಯೇಷನ್ ಪಡೆದು ಹೊರಗಡೆ ಹೋಗಿ ನಮ್ಮ ಡಾಕ್ಟರ್ ಹೇಳಿದರು, ಅವರಿಗೆ ತುಂಬಾ ಅನುಭವ ಇದೆ. ಅವರ ನರ್ಸ್ ಅಂದ್ರೆ ಏನು, ಅವರ ಕರ್ತವ್ಯಗಳೇನು. ಇವತ್ತು ಒಬ್ಬ ರೋಗಿಯನ್ನ ಔಷಧಿಯಿಂದ ಗುರಿ ಮಾಡಲಿಕ್ಕೆ ಆಗುವುದಿಲ್ಲ. ಪ್ರೀತಿಯಿಂದ ನಾವು ಮಾಡುವಂಥ ಸೇವೆ ಪ್ರಾಮಾಣಿಕತೆ ಇರಬೇಕು, ಅದರಲ್ಲಿ ದಕ್ಷತೆ ಇರಬೇಕು. ಆ ರೀತಿ ರೋಗಿಯನ್ನ ನಾವು ನೋಡುವಾಗ ಆ ರೋಗಿ ಗುಣವಂತಿರ್ತದೆ. ಇವತ್ತು ನಿಮ್ಮ ಸೇವೆ ಅದು ಮುಖ್ಯವಾಗಿ ಅಮೂಲ್ಯವಾಗಿದೆ. ಇವತ್ತು ನಾವು ನೋಡುವಾಗ, ಪ್ರಪಂಚ ನೋಡುವಾಗ ಎಲ್ಲ ಮಲಿನಾಗಿದೆ. ಕೆ ಪಾಂಡ್ಯರಾಜ್ ಬಲ್ಲಾಳ್ ಚಾರಿಟೇಬಲ್ ಟ್ರಸ್ಟ್ನ ಮ್ಯಾನೇಜಿಂಗ್ ಟ್ರಸ್ಟಿ ಡಾ. ಪ್ರಿಯಾ ಬಲ್ಲಾಳ್ ಕೆ ಅವರು ಮಾತನಾಡಿ, ಪದವಿ ಸ್ವೀಕಾರ ಮಾಡಿದ ಎಲ್ಲ ನರ್ಸಿಂಗ್ ವಿದ್ಯಾರ್ಥಿಗಳಿಗೆ ಶುಭ ಹಾರೈಸಿದರು. Always remember your parents, their sacrifice, their dedication towards what you are becoming or going to achieve in your life. You owe them a lot more than what you would express, I know, but it's important to keep them and remember them in every step of your success. I am grateful to both the chief guests of today, Dr. Muralidhar Yadiyar and Mr. Rayappa. In fact, both of them have done an excellent job of advising on stage, and also they are role models in that they practice what they preach. Dr. Murali's dedication, all of us have seen in the hospital, any call from any patient at any time in the last 20 years consistently is not a joke, and we appreciate the hard work. ಇದೇ ವೇಳೆ ರ್ಯಾಂಕ್ ಹೋಲ್ಡರ್ಗಳಾದ ಅಂಜುಮಲ್ ಜಾರ್ಜ್ ಮತ್ತು ಯಶ್ ಅವರು ಚಿನ್ನದ ಪದಕ ವಿಜೇತರಾಗಿದ್ದು ಅವರನ್ನ ಅಭಿನಂದಿಸಲಾಯಿತು. ಕಾರ್ಯಕ್ರಮದಲ್ಲಿ ಪದವಿ ಸ್ವೀಕರಿಸಿದ ಅಂಜುಮಲ್ ಜಾರ್ಜ್ ಅವರು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದರು. We would not have been here today had it not been for the tireless effort and dedication of all those people who made this day possible. So before I commence my speech, first I would like to thank Almighty God for His blessings and my family, especially my parents. I can't thank enough for what you have done for me. Today my life has a purpose and a goal, all because of your relentless effort and faith in me. Thank you. Thank you for being the best parents a child could dream of.
ಕೆ ಪಾಂಡ್ಯರಾಜ್ ಬಲ್ಲಾಳ್ ನರ್ಸಿಂಗ್ ಕಾಲೇಜಿನ ಉಪಪ್ರಾಂಶುಪಾಲರಾದ ಪ್ರೊಫೆಸರ್ ಶಾಂತಿಪ್ರಿಯಾ ಮೊಂತೇರ್ ಅವರು ವಿದ್ಯಾರ್ಥಿಗಳಿಗೆ ಪ್ರತಿಜ್ಞಾವಿಧಿಯನ್ನ ಬೋಧಿಸಿದರು. ಈ ಸಂದರ್ಭದಲ್ಲಿ ಪ್ರಿನ್ಸಿಪಾಲ್ ಪ್ರೊಫೆಸರ್ ಸೋನಿಯಾ ಸೆಬಾಸ್ಟಿಯನ್, ಕೆ ಪಾಂಡ್ಯರಾಜ್ ಬಲ್ಲಾಳ್ ಪ್ರಿ ಯೂನಿವರ್ಸಿಟಿ ಪ್ರಾಂಶುಪಾಲರಾದ ಶರ್ಮಿಳಾ ಮುಕೇಶ್ ಉಪಸ್ಥಿತರಿದ್ದರು. ಶರಸಾಲಿಯನ್, B4 ನ್ಯೂಸ್, ಮಂಗಳೂರು.